ಅಣ್ಣನ ಮರಣದ ಆಘಾತದಿಂದ ಮಾನಸಿಕ ಅಸ್ವಸ್ಥತೆಗೆ ಒಳಗಾದ ನಾಗ್ಪುರ ಮೂಲದ ಸುಮಾರು 40 ವರ್ಷದ ಸುರೇಶ್ ಜುಂಬ್ಳೆ ಅವರು ಸುಮಾರು 9 ವರ್ಷಗಳ ಹಿಂದೆ ಮನೆಯಿಂದ ಹೊರಟು ವಿವಿಧ ರಾಜ್ಯಗಳನ್ನು ಕಾಲ್ನಡಿಗೆಯಲ್ಲೇ ದಾಟಿ ಮಂಗಳೂರಿಗೆ ಬಂದಿದ್ದರು. ಹಲವು ವರ್ಷಗಳಿಂದ ಕುಟುಂಬದಿಂದ ದೂರವಾಗಿದ್ದ ಅವರು ಇದೀಗ ಮತ್ತೆ ಕುಟುಂಬದೊಂದಿಗೆ ಸೇರ್ಪಡೆಯಾಗಿರುವ ಘಟನೆ ನಡೆದಿದೆ. 2025ರ ಡಿಸೆಂಬರ್ 1ರಂದು ಮಂಗಳೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ತುಂಬಾ ದುರ್ಬಲ ಮತ್ತು ಅಸ್ವಚ್ಛ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬರು ಬಿದ್ದಿರುವ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ವೈಟ್ ಹೌಸ್ ಸಂಸ್ಥೆಯ ಸ್ಥಾಪಕಿಯಾಗಿರುವ ಕೊರಿನಾ ರಸ್ಕಿನ್ ಸ್ಥಳಕ್ಕೆ ತೆರಳಿದ್ದರು. ಆ ವ್ಯಕ್ತಿಗೆ ಕುಳಿತುಕೊಳ್ಳಲು ಸಹ ಶಕ್ತಿ ಇಲ್ಲದಷ್ಟು ದುರ್ಬಲ ಸ್ಥಿತಿಯಲ್ಲಿ ಕಂಡುಬಂದಿದ್ದು, ಹಲವು ದಿನಗಳಿಂದ ಊಟ ಸ್ನಾನ ಇಲ್ಲದೆ ಸಂಕಷ್ಟದಲ್ಲಿದ್ದರು. ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಸಂಸ್ಥೆಗೆ ಕರೆತಂದು ವೈದ್ಯಕೀಯ ಚಿಕಿತ್ಸೆ ಮತ್ತು ಆರೈಕೆಯನ್ನ ನೀಡಲಾಯಿತು. ಚಿಕಿತ್ಸೆಯ ನಂತರ ನಿಧಾನವಾಗಿ ಚೇತರಿಸಿಕೊಂಡ ಅವರು ಕೆಲ ದಿನಗಳ ಬಳಿಕ ತಮ್ಮ ಹೆಸರು ಸುರೇಶ್ ಜುಂಬ್ಳೆ ಮತ್ತು ನಾಗ್ಪುರ ಮೂಲದವರು ಎಂದು ಮಾಹಿತಿ ನೀಡಿದರು. ಆರಂಭದಲ್ಲಿ ಯಾವುದೇ ಸ್ಪಷ್ಟ ಮಾಹಿತಿ ನೀಡಲು ಸಾಧ್ಯವಾಗದಿದ್ದರೂ ನಿರಂತರ ಚಿಕಿತ್ಸೆ, ಕೌನ್ಸೆಲಿಂಗ್ ಮತ್ತು ಆರೈಕೆಯ ಮೂಲಕ ಅವರು ನಿಧಾನವಾಗಿ ತಮ್ಮ ಕುಟುಂಬದ ಕೆಲವು ವಿವರಗಳನ್ನು ನೆನಪಿಸಿಕೊಳ್ಳಲು ಆರಂಭಿಸಿದರು. ಇದೇ ಮಾಹಿತಿಯನ್ನು ಆಧರಿಸಿ ಸಂಸ್ಥೆಯ ಸಿಬ್ಬಂದಿ ಕುಟುಂಬದ ಹುಡುಕಾಟವನ್ನು ಪ್ರಾರಂಭಿಸಿದರು. ಈ ಕುರಿತು ಮಾತನಾಡಿದ ಸಂಸ್ಥೆಯ ಸ್ಥಾಪಕಿ ಕೊರಿನಾ ರಸ್ಕಿನ್ ಅವರು 2025ರ ಡಿಸೆಂಬರ್ 1ರಂದು ಕಾರ್ಪೊರೇಷನ್ ಆವರಣದಲ್ಲಿ ವ್ಯಕ್ತಿಯೊಬ್ಬರು ಬಿದ್ದಿರುವ ಬಗ್ಗೆ ಮಾಹಿತಿ ದೊರೆಯಿತು. ಸ್ಥಳಕ್ಕೆ ತೆರಳಿದಾಗ ಅವರು ತುಂಬಾ ದುರ್ಬಲ ಸ್ಥಿತಿಯಲ್ಲಿ ಕಂಡುಬಂದರು. ತಕ್ಷಣ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ನಮ್ಮ ಸಂಸ್ಥೆಗೆ ಕರೆತಂದು ಚಿಕಿತ್ಸೆಯನ್ನ ನೀಡಲಾಯಿತು. ನಂತರ ಅವರು ಸುರೇಶ್ ಜುಂಬ್ಳೆ ಎಂದು ಹೆಸರನ್ನ ತಿಳಿಸಿದ್ರು. ಸುಮಾರು 9 ವರ್ಷಗಳಿಂದ ಅವರು ಕಾಣೆಯಾಗಿದ್ರು. ಇದೀಗ ಅವರ ಕುಟುಂಬ ಪತ್ತೆಯಾಗಿದ್ದು ಮತ್ತೆ ಸೇರಿರುವುದು ನಮಗೆ ತುಂಬಾ ಸಂತೋಷದ ವಿಷಯ ಎಂದು ಹೇಳಿದ್ರು. ಕಾರ್ಪೊರೇಷನ್, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಹತ್ತಿರ ಹೋಗುವಾಗ ಅವರು ಒಂದು ಜನ ಬೀದಿಯಲ್ಲಿ ಬಿತ್ಕೊಂಡಿದ್ದು ನೋಡಿ ನನಗೆ ಕಾಲ್ ಮಾಡಿದ್ದು. ನಾನು ಹೊರಗೇನೆ ಇದ್ದೆ. ಅದಕ್ಕೆ ಗಾಡಿ ಇಟ್ಕೊಂಡು ಸೀದಾ ಅಲ್ಲಿ ಹೋಗುವಾಗ ಅವನಿಗೆ ನಡಿಲಿಕ್ಕೆ ಆಗೋದಿಲ್ಲ, ಏಳಲಿಕ್ಕೆ ಆಗೋದಿಲ್ಲ. ಯಾರು ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಮತ್ತೆ ಅವನು ಅಲ್ಲಿಯೇ ಇದ್ದ. ಮತ್ತೆ ನಾನು ನಮ್ಮ ವೈಟ್ ಹೌಸ್ಗೆ ಕರೆದು ಆಂಬ್ಯುಲೆನ್ಸ್ ತಂದು ನಮ್ಮ ಸ್ಟಾಫ್ ಎತ್ಕೊಂಡು ಹೇಗೆ ಹಾಕಿದ್ರು ಗಾಡಿಯಲ್ಲಿ. ಅವರು ಇಲ್ಲಿ ಬಂದಿದ ನಂತರ ಅವರ ಹೆಸರು ಕಷ್ಟದಲ್ಲಿ ಹೇಳಿದ ಸುರೇಶ್ ಜುಂಬ್ಳೆ, ನಾಗ್ಪುರಿಂದ. ಹೇಗೆ ಬಂದಿದ್ದು ಕೇಳುವಾಗ ಅವನು ನಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ. ಈ ಕುರಿತು ಅಡ್ಮಿನ್ ಸವಿತಾ ಅವರು ನಿರಂತರ ಕೌನ್ಸಿಲಿಂಗ್ ಮತ್ತು ಆರೈಕೆಯ ಮೂಲಕ ಅವರು ನಿಧಾನವಾಗಿ ತಮ್ಮ ಊರಿನ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲು ಆರಂಭಿಸಿದರು. ನಾವು ಆ ಮಾಹಿತಿಯನ್ನು ಆಧರಿಸಿ ನಾಗ್ಪುರ ಪೊಲೀಸರನ್ನ ಸಂಪರ್ಕಿಸಿದ್ದೇವೆ. ಅವರು ಉತ್ತಮ ಸಹಕಾರ ನೀಡಿ ಕುಟುಂಬವನ್ನ ಪತ್ತೆ ಹಚ್ಚಲು ಸಹಾಯ ಮಾಡಿದ್ದಾರೆ. ಇದು ನಮ್ಮ ಸಂಸ್ಥೆಯ 484ನೇ ಕುಟುಂಬದ ಪುನರ್ಮಿಲನವಾಗಿದ್ದು ನಮಗೆ ತುಂಬಾ ಸಂತೋಷದ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಸುರೇಶ್ ಜುಂಬ್ಳೆ ಅವರು ಆರಂಭದಲ್ಲಿ ಇಲ್ಲಿ ಬಂದಾಗ ಅವರ ಯಾವಾಗಲೂ ರಸ್ತೆಯಲ್ಲಿ ಇರುವಂಥವರು ಇರುವ ಹಾಗೆ ಕೊಳಕಾದ ಬಟ್ಟೆ, ತುಂಬ ಟೆನ್ಷನಲ್ಲಿ ಇದ್ದರು, ಮಾತಾಡ್ತಿರ್ಲಿಲ್ಲ ಯಾರ ಹತ್ರ ಕೂಡ. ಬಟ್ಟೆಯನ್ನು ನೋಡಿದರೆ ಪಾಪ ಎಷ್ಟೋ ದಿನದಿಂದ ಅವರು ಸ್ನಾನ ಮಾಡಲಿಲ್ಲ, ಊಟ ಇಲ್ಲ, ತುಂಬ ಅಸಹಾಯಕರಾಗಿ ಭಾಳ ವೀಕ್ ಆಗಿ ಎಲ್ಲ ಇದ್ದರು. ಇಂಥ ಸುರೇಶ್ ಜುಂಬ್ಳೆಯನ್ನು ಇಲ್ಲಿ ತಂದು ಎಲ್ಲ ಮೊದಲ ಚಿಕಿತ್ಸೆಯ ನಂತರ ಅವರನ್ನು ಮಾತಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗಲೂ ಕೂಡ ಹೆಚ್ಚಿನ ಯಾವುದೇ ಮಾಹಿತಿ ನಮಗೆ ಲಭ್ಯವಾಗಿರಲಿಲ್ಲ. ನಂತರ ನಾವು ಇಲ್ಲಿಯ ಚಿಕಿತ್ಸೆ ಮುಂದುವರಿಸಿದೆವು, ಡಾಕ್ಟರನ್ನು ತೋರಿಸಿದೆವು. ಅವರ ಸಲಹೆಯ ಮೇರೆಗೆ ಅವರಿಗೆ ಬೇಕಾಗಿರುವಂತಹ ದೈಹಿಕ ಹಾಗೂ ಮಾನಸಿಕ ವೈದ್ಯಕೀಯ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆವು. ಊಟ, ಉಪಹಾರ, ಅದರ ಜೊತೆಯಲ್ಲಿ ಉಪಚಾರ, ಪ್ರೀತಿ, ಆರೈಕೆ ಮತ್ತು ವಿವಿಧ ರೀತಿಯ ಥೆರಪ್ಯೂಟಿಕ್ ಆಕ್ಟಿವಿಟೀಸ್, ಕೌನ್ಸಿಲಿಂಗ್ ಇವೆಲ್ಲದರ ಮೂಲಕ ನಿಧಾನವಾಗಿ ಅವರು ನಮಗೆ ಸ್ಪಂದಿಸಲು ಪ್ರಯತ್ನ ಮಾಡಿದರು. ಸಂಸ್ಥೆಯ ಸೇವಾ ಕಾರ್ಯಗಳು ಸುಮಾರು 2 ದಶಕಗಳಿಂದ ವೈಟ್ ಹೌಸ್ ಸಂಸ್ಥೆ ಬೀದಿಯಲ್ಲಿ ನಿರ್ಗತಿಕ ಸ್ಥಿತಿಯಲ್ಲಿ ಅಲೆದಾಡುತ್ತಿರುವ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ಅವರಿಗೆ ಆಶ್ರಯ ಮತ್ತು ಚಿಕಿತ್ಸೆ ನೀಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಸಂಸ್ಥೆ ಸುಮಾರು 484 ಮಂದಿಯನ್ನ ಅವರ ಕುಟುಂಬದೊಂದಿಗೆ ಮತ್ತೆ ಸೇರಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರಸ್ತುತ ಸಂಸ್ಥೆಯಲ್ಲಿ 187 ಮಂದಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಕುಟುಂಬದ ಸದಸ್ಯರಾದ ಋಷಿನಾಮ್ ಬರಿಬಡೆ ಮಾತನಾಡಿ, ನಮ್ಮ ಚಿಕ್ಕಪ್ಪ ಸುಮಾರು 9 ವರ್ಷಗಳಿಂದ ಕಾಣೆಯಾಗಿದ್ರು. ಅಣ್ಣನ ಮರಣದ ಬಳಿಕ ಅವರು ಮಾನಸಿಕ ಅಸ್ವಸ್ಥರಾಗಿದ್ರು. ಕೊರೋನಾ ಸಮಯದಲ್ಲಿ ಅವರನ್ನು ಹುಡುಕುವುದು ಬಹಳ ಕಷ್ಟವಾಗಿತ್ತು. ಈಗ ಸಂಸ್ಥೆ ಮತ್ತು ಪೊಲೀಸರ ಸಹಕಾರದಿಂದ ಅವರು ಮತ್ತೆ ನಮ್ಮ ಬಳಿ ಬಂದಿರುವುದು ನಮಗೆ ತುಂಬಾ ಸಂತೋಷವನ್ನ ತಂದಿದೆ ಎಂದು ತಿಳಿಸಿದ್ದಾರೆ. मेरा नाम ऋषिनाम जुमड़े, मेरे चाचा पिछले 9 साल से गायब हो गए. उससे बड़ा भाई रामबाऊ जुमड़े की डेट होने की वजह से वो मेंटली हेल्थ में चले गया. बेंगलोर से पुलिस कंप्लेंट पर पुलिस वाले ने बताया बेंगलोर में है, तो हम उसी लेने आए. बहुत खुशी होगी 9 साल के बाद हमारा चाचा हमको मिला. ಒಟ್ಟಿನಲ್ಲಿ ಮಾನವೀಯತೆ ಮತ್ತು ಸೇವಾ ಮನೋಭಾವದಿಂದ ನಡೆಸಲಾಗುತ್ತಿರುವ ವೈಟ್ ಹೌಸ್ ಸಂಸ್ಥೆಯ ಇಂತಹ ಕಾರ್ಯಗಳು ಅನೇಕ ಕುಟುಂಬಗಳಿಗೆ ಆಶಾಕಿರಣವಾಗಿದೆ.